ಕ್ರಿಶ್ಚಿಯನ್ ಧರ್ಮೀಯರಿನ ಪುಣ್ಯಕ್ಷೇತ್ರ ಮುಡಿಪುಗುಡ್ಡೆಡುಪ್ಪುನ ಸಂತ ಜೋಸೆಫ್ ವಾಸ್ ಪುಣ್ಯಕ್ಷೇತ್ರ ಡಿಸೆಂಬರ್ 2 ತಾರೀಕು 5 ತಾರೀಕು ಮುಟ್ಟ ವಾರ್ಷಿಕ ಮಹೋತ್ಸವ ನಡಪೆರೆಯುತ್ತದೆ ಬಿರ್ಸದ ತಯಾರಿ ನಡೆದೊಂದುಂಡು. ವಾರ್ಷಿಕ ಮಹೋತ್ಸವದ ಬಗೆಟ್ ಪುಣ್ಯಕ್ಷೇತ್ರದ ಧರ್ಮಗುರುಗಳು ಅಂಚನೆ ನಿರ್ದೇಶಕಿಯರು ವಂದನ್ಯ ಫಾದರ್ ಆಸಿಸಿ ರೆಬೆಲ್ಲೋ ಸುದ್ದಿಗೋಷ್ಠಿ ಇಂಚ ಕೊರೆಯರು. ಇವರು ಕರಾವಳಿ ಪ್ರದೇಶದ ಚರಿತ್ರೆಯ ಪುಟಗಳಲ್ಲಿ ಇಂಥ ಅತ್ಯುನ್ನತವಾದ ಸಂತ ಪದವಿಗೆ ಏರಿಸಲ್ಪಟ್ಟ ಪ್ರಪ್ರಥಮ ಯಾಜಕರು. ಇದು ಮಂಗಳೂರು ಧರ್ಮ ಪ್ರಾಂತ್ಯದ ಅಧಿಕೃತ ಪುಣ್ಯಕ್ಷೇತ್ರವಾಗಿದೆ. ಸಂತ ಜೋಸೆಫ್ ವಾಸ್ ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವವು ಇದೇ ಡಿಸೆಂಬರ್ 2, 3, 4 ಮತ್ತು 5 ನಡೆಯಲಿರುವುದು. ಡಿಸೆಂಬರ್ 3 ತಾರೀಕಿಗೆ ಕಾಂಡೆ 10 ಗಂಟೆಗೆ ನಡಪೆರುವ ಕೃತಜ್ಞತಾ ಬಲಿಪೂಜೆಯನ್ನು ಕುಡ್ಲ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ವಂದನ್ಯ ಫಾದರ್ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನೆರು ಅಪಿಸಾಯರ ಉಲ್ಲೇರು. ಉತ್ಸವದ ಬಯ್ಯದ ಪೊರ್ತು ಕನ್ನಡ ಬೊಕ್ಕ ಕೊಂಕಣಿ ಭಾಷೆಲಿಡು ಬಲಿಪೂಜೆ ನಡಪೆರೆ ಉಂಡು. ಡಿಸೆಂಬರ್ 4 ತಾರೀಕದ ಬಲಿಪೂಜೆನು ಉರ್ವ ಇಗರ್ಜಿದ ಗುರುಕ್ಲು ವಂದನ್ಯ ಫಾದರ್ ಬೆಂಜಮಿನ್ ಪಿಂಟೋ ನಡಪಾತ್ ಕೊರಿಯರ ಉಲ್ಲೇರು. ಡಿಸೆಂಬರ್ 5 ತಾರೀಕು ಕಾಂಡೆ 10 ಗಂಟೆಗೆ ನಡಪೆರೆ ಉಪ್ಪುನ ಕೃತಜ್ಞತಾ ಬಲಿಪೂಜೆನು ನಿವೃತ್ತ ಧರ್ಮಾಧ್ಯಕ್ಷರು ವಂದನ್ಯ ಫಾದರ್ ಎಲೋಷಿಯಸ್ ಪೌಲ್ ಡಿಸೋಜರು ನಡಪಾತ್ ಕೊರಿಯರ ಉಲ್ಲೇರು. ಮಹೋತ್ಸವದ ಮಾತಾ ದಿನಕ್ಲೆಡು ಮಧ್ಯಾಹ್ನ 12 ಗಂಟೆ 2 ಗಂಟೆ ಮುಟ್ಟ ಮಾತಾ ಭಕ್ತಾದಿಲೆಗೆ ಅನ್ನ ಸಂತರ್ಪಣೆ ನಡಪೆರೆ ಉಂಟು ಮಾಡಿ ತಿಳಿಪಾಯಿರು. ಅಂತೆಯೇ ಸಂಜೆ 4 ಗಂಟೆಗೆ ಕನ್ನಡ ಹಾಗೂ 6 ಗಂಟೆಗೆ ಕೊಂಕಣಿ ಭಾಷೆಯಲ್ಲಿ ಕೃತಜ್ಞತಾ ಬಲಿಪೂಜೆಗಳು ನೆರವೇರಲಿರುವು. ಡಿಸೆಂಬರ್ 4ನೇ ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ಮಂಗಳೂರಿನ ಉರ್ವ ಚರ್ಚಿನ ಗುರುಗಳಾದ ವಂದನೀಯ ಫಾದರ್ ಬೆಂಜಮಿನ್ ಪಿಂಟೋ ಇವರು ಪ್ರಧಾನ ಗುರುಗಳಾಗಿ ಕೃತಜ್ಞತಾ ಬಲಿಪೂಜೆಯನ್ನು ಅರ್ಪಿಸುವರು. ಆ ದಿನವು ಸಂಜೆ 4 ಗಂಟೆಗೆ ಕನ್ನಡ ಹಾಗೂ 6 ಗಂಟೆಗೆ ಕೊಂಕಣಿ ಭಾಷೆಯಲ್ಲಿ ಕೃತಜ್ಞತಾ ಬಲಿಪೂಜೆಗಳನ್ನು ಇರಿಸಲಾಗಿದೆ. ಡಿಸೆಂಬರ್ 5ನೇ ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ಮಂಗಳೂರಿನ ನಿವೃತ್ತ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಅಲೋಷಿಯಸ್ ಪೌಲ್ ಡಿಸೋಜರವರು ಪ್ರಧಾನ ಗುರುಗಳಾಗಿ ಕೃತಜ್ಞತಾ ಬಲಿಪೂಜೆಯನ್ನು ಅರ್ಪಿಸುವರು. ಅಂತೆಯೇ ಮಧ್ಯಾಹ್ನ 4 ಗಂಟೆಗೆ ಕನ್ನಡ ಹಾಗೂ 6 ಗಂಟೆಗೆ ಕೊಂಕಣಿ ಭಾಷೆಯಲ್ಲಿ ಕೃತಜ್ಞತಾ ಬಲಿಪೂಜೆಗಳನ್ನು ಇರಿಸಲಾಗಿದೆ. ಹಬ್ಬದ ಎಲ್ಲ ದಿನಗಳಲ್ಲಿ ಭಕ್ತಾದಿಗಳಿಗೆ ಮಧ್ಯಾಹ್ನ 12:30ರಿಂದ 2 ಗಂಟೆವರೆಗೆ ಅನ್ನ ಸಂತರ್ಪಣೆಯನ್ನು ಆಯೋಜಿಸಲಾಗಿದೆ. ವರ್ಷದ ಪ್ರತಿ ಶುಕ್ರವಾರ ಬೆಳಿಗ್ಗೆ 10ರಿಂದ 12:30 ಗಂಟೆಯವರೆಗೆ ಆರಾಧನೆ, ಪಾಪ ನಿವೇದನೆ, ಬಲಿಪೂಜೆ ಹಾಗೂ ಸಂತ ಜೋಸೆಫ್ ವಾಸ್ರವರ ನೊವೇನ ಇರುವುದು. ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯೂ ಇರುವುದು. ಸಹಾಯಕ ಧರ್ಮಗುರು ವಂದನ್ಯ ಫಾದರ್ ರಿಚರ್ಡ್ ಡಿಸೋಜಾ, ಪುಣ್ಯಕ್ಷೇತ್ರದ ಉಪಾಧ್ಯಕ್ಷರು ನವೀನ್ ಡಿಸೋಜಾ, ಕಾರ್ಯದರ್ಶಿ ಡಾಕ್ಟರ್ ಐರಿನ್ ವೇಗಸ್ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು.